ಮಂಗಳೂರಿನ ಜನತೆಗೆ ಸಿಹಿ ಸುದ್ದಿ ಎನ್ನುವಂತೆ ದೇಶ ವಿದೇಶಗಳಲ್ಲಿ ಖಾದ್ಯ ಪ್ರಿಯರ ಮನಗೆದ್ದಿರುವ ಸೇವರಿಸ್ ಮತ್ತು ಕೊಬೆ ಸಿಜ್ಲರ್ ಜೊತೆಯಾಗಿ ಮಂಗಳೂರಿನ ಕೊಡಿಯಲ್ಬೈಲ್ನಲ್ಲಿರುವ ಪ್ರತಿಷ್ಠಿತ ಸಿಟಿ ಸೆಂಟರ್ನ ಗ್ರೌಂಡ್ ಫ್ಲೋರ್ನಲ್ಲಿ ಶುಭಾರಂಭಗೊಂಡಿತು. ಮಂಗಳೂರಿನ ಕೊಡಿಯಲ್ಬೈಲ್ನಲ್ಲಿರುವ ಪ್ರತಿಷ್ಠಿತ ಸಿಟಿ ಸೆಂಟರ್ನ ಗ್ರೌಂಡ್ ಫ್ಲೋರ್ನಲ್ಲಿ ಕಾರ್ಯಾಚರಿಸುತ್ತಿರುವ ಸೇವರಿ ಮತ್ತು ಕೊಬೆ ಸಿಜ್ಲರ್ ರೆಸ್ಟೋರೆಂಟ್ ಅನ್ನು ಸೇವರಿಯ ಫೌಂಡರ್ ಕುನ್ನಿ ಮೂಸಾ ಮನಿಕೋತ್ ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿ, ನಾವು 2002ರಲ್ಲಿ ಬೆಂಗಳೂರಿನಲ್ಲಿ ಅರೇಬಿಕ್ ಫುಡ್ ಆರಂಭಿಸಿದ್ದೇವೆ. ಆರಂಭದಲ್ಲಿ ಜನರಿಗೆ ಅರೇಬಿಕ್ ಫುಡ್ ಬಗ್ಗೆ ಜನರಿಗೆ ಗೊತ್ತಿರಲಿಲ್ಲ. ಆದರೆ ನಾವು ಜನರಿಗೆ ಉತ್ತಮ ಫುಡ್ ಕೊಡುತ್ತಾ ಬಂದಿದ್ದೇವೆ. ಈಗ ದೇಶದಲ್ಲಿ 33 ಔಟ್ಲೆಟ್ ಇದೆ. ಜನ ನಮ್ಮನ್ನು ಮೆಚ್ಚಿಕೊಂಡಿದ್ದಾರೆ ಎಂದು ಹೇಳಿದರು. मेरा पास अभी शुरू से हम लोग अरबिक फूड से शुरू किया है. वो अभी 2002 में बेंगलुरु से हम लोग नया आउटलेट छोटा आउटलेट से शुरू हो गया. ये शुरू में हम लोग का इतना ज़्यादा कस्टमर्स नहीं था. हम लोग वही कंटिन्यू कर दिया. अभी मतलब अब देखिए तेज़ वाला खाना का के कस्टमर आता है. हम लोग ब्लाइंड स्टाइल अरबिक स्टाइल फूड दे दिया. उसी टाइम बहुत स्ट्रगल किया हम लोग. इसी बात लेकिन बेंगलुरु में भी इतना बड़ा सिटी है, गार्डन सिटी है, उधर भी ये अरबिक फूड में इतना नॉलेज नहीं था. मेरा स्पेशल मिल्क शेक्स, मेरा मंदी एंड हमूस, ये आइटम खाने वाला बहुत कम था उसी टाइम. हम लोग उसी टाइम से ये कंटिन्यू ये खिलाता है कस्टमर को. अभी मार्केट में बहुत लोग हैं. ಬಳಿಕ ಕೊಬೆ ಸಿಜ್ಲರ್ನ ಮಾಲಕರಾದ ಮೊಹಮ್ಮದ್ ಜರೂದ್ ಮಾತನಾಡಿ, ನಾನು ಕೊಬೆಯ ದೊಡ್ಡ ಅಭಿಮಾನಿ. ಅದು ನನ್ನಿಂದ ಮತ್ತೆ ಕೊಬೆ ಸಿಜ್ಲರ್ ಅನ್ನ ಓಪನ್ ಮಾಡುವಂತೆ ಮಾಡಿದೆ ಮತ್ತು ಕೊಬೆ ಸಿಜ್ಲರ್ ಜೊತೆಗೆ ಸೇವರಿ ಕೂಡ ಜನತೆಗೆ ಉತ್ತಮ ಫುಡ್ ನೀಡುತ್ತದೆ ಎಂದು ಹೇಳಿದರು. Myself, I'm a Kobe fan. Okay, in fact, I used to visit their centers very quite often, and that made me when it was gone away from Mangalore, it made me disappointed. Or all the food lovers were what do you call? Yes, the sizzlers were really good. And there's a saying, right? Food is the gateway to the heart. Yes. So we thought, why not take that initiative and get them back? Okay. And I don't know how many of them know. Initially, Kobe Sizzler started in same city center in third floor. So it's in a way comeback, or as the Matrix is reloaded, right? Matrix reloaded. So that's what is happening. So I thought, why not get the best food back to Mangalore. ಬಳಿಕ ಸೇವರಿ ರೆಸ್ಟೋರೆಂಟ್ನ ಪಾಲುದಾರರಾದ ಆಸಿಫ್ ಮಾತನಾಡಿ, ಬೆಳೆಯುತ್ತಿರುವ ಮಂಗಳೂರು ಸಿಟಿಗೆ ಇಂತಹ ರೆಸ್ಟೋರೆಂಟ್ನ ಅಗತ್ಯತೆಯನ್ನ ಮನಗಂಡು ಸೇವರಿ ಮತ್ತು ಕೊಬೆ ಸಿಜ್ಲರ್ ಅನ್ನ ಆರಂಭಿಸಿದ್ದೇವೆ. ಇದು ಮಂಗಳೂರಿನ ಜನತೆಗೆ ಅಂತಾರಾಷ್ಟ್ರೀಯ ಫುಡ್ ನೀಡಲಿದೆ ಎಂದು ಹೇಳಿದರು. When we opened, it was a great success for us, and there is many customers from Mangalore. We used to serve in Bangalore and the other cities like Kerala and Mumbai and Chennai also. So it has been very big success in Mangalore. Unfortunately, COVID was the pandemic where setback we closed down, and now this is after 1.5 year where we are reopening. Then we thought after when we reopen, there should be some new thing which is going together. So thought of taking Kobe as a sizzler combination with us, and we play all the role like everything, multi-cuisine, all the food, all the range of food what we have. ಸೇವರಿಯ ಅರೇಬಿಯನ್ ಫುಡ್ ಜೊತೆಗೆ ಕೊಬೆ ಸಿಜ್ಲರ್ ಫುಡ್ನ ಕಾಂಬಿನೇಷನ್ ಮಂಗಳೂರಿನ ಖಾದ್ಯ ಪ್ರಿಯರ ಮನಗೆಲ್ಲಲು ಸಜ್ಜಾಗಿದೆ. ಸ್ಮಾರ್ಟ್ ಸಿಟಿಯಾಗಿ ಬೆಳೆಯುತ್ತಿರುವ ಮಂಗಳೂರಿಗೆ ಅಂತಾರಾಷ್ಟ್ರೀಯ ಫುಡ್ನ ಅಗತ್ಯತೆಯನ್ನ ಅರಿತು ಸೇವರಿ ಮತ್ತು ಕೊಬೆ ಸಿಜ್ಲರ್ ಜೊತೆಯಾಗಿ ಆರಂಭವಾಗಿದೆ. ಎಲ್ಲ ರೀತಿಯ ವೆಜ್ ಅಂಡ್ ನಾನ್ ವೆಜ್ ಫುಡ್ ಮತ್ತು ಅರೇಬಿಯನ್ ಫುಡ್ ಅನ್ನ ಜನತೆಯ ರುಚಿಗೆ ತಕ್ಕಂತೆ ಮಾಡಿಕೊಡಲಿದೆ.
ಸೇವರಿ ಮತ್ತು ಕೋಬೆ ಸಿಜ್ಲರ್ ರೆಸ್ಟೋರೆಂಟ್ಗೆ ಇಂದೇ ಭೇಟಿ ನೀಡಿ. ಮಂಗಳೂರಿನ ಸೇವರಿ ಮತ್ತು ಕೋಬೆ ಸಿಜ್ಲರ್ ರೆಸ್ಟೋರೆಂಟ್ನಲ್ಲಿ ಕುಳಿತು ಅಂತಾರಾಷ್ಟ್ರೀಯ ಖಾದ್ಯವನ್ನ ಸವಿಯಿರಿ. ಇನ್ನು ಕಾರ್ಯಕ್ರಮವನ್ನು ದಿ ಇವೆಂಟ್ ಹೌಸ್ ಸಂಸ್ಥೆ ಆಯೋಜನೆ ಮಾಡಿದ್ದು, ಕಲರ್ಫುಲ್ ಸ್ಟೇಜ್ ಮತ್ತು ಲೈಟಿಂಗ್ಸ್ ನೆರೆದಿದ್ದವರ ಮನಸೂರೆಗೊಳಿಸಿತು. ಈ ಸಂದರ್ಭ ಸೇವರಿಯ ವೈಸ್ ಚೇರ್ಮನ್ ಮೊಹಮ್ಮದ್ ಶೆಬಿನ್, ಸೇವರಿಯ ಪಾಲುದಾರರಾದ ಸಬಿತ್ ಸೇರಿದಂತೆ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಪವನ್ ಕಾಜಿಮಡ್ಕ, ವಿ4 ನ್ಯೂಸ್, ಮಂಗಳೂರು.